ತುಳುನಾಡಿನಲ್ಲಿ ದೈವಾರಾಧನೆಗೆ ತನ್ನದೇ ಆದ ಮಹತ್ವವಿದೆ. ದೈವಾರಾಧನೆ ಬಗ್ಗೆ ಕರಾವಳಿಯ ಜನರಿಗೆ ನಂಬಿಕೆನೇ ಜಾಸ್ತಿ. ಹೀಗಾಗಿ ಪ್ರತಿ ವರ್ಷ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಾಗಿ ದೈವಗಳ ನೇಮೋತ್ಸವ, ಕೋಲುತ್ಸವ ಸೇವೆಗಳು ನಡೆಯುತ್ತೆ. ಅದರಲ್ಲೂ ಗುಳಿಗ ದೈವದ ಕಾರಣಿಕ ಬಹುದೊಡ್ಡದು. ಗುಳಿಗ ದೈವದ ಗಗ್ಗರ ಸೇವೆ ನೋಡೋಕ್ಕೂ ಅಷ್ಟೇ ವಿಭಿನ್ನವಾಗಿರುತ್ತೆ. ಮಾಮೂಲಾಗಿ ಒಂದು ಗುಳಿಗ ದೈವದ ಗಗ್ಗರ ಸೇವೆಯೇ ಬಲು ಅಬ್ಬರದಿಂದ ಕೂಡಿರುತ್ತೆ. ಆದ್ರೆ ಒಟ್ಟಿಗೆ 9 ಗುಳಿಗನಿಗೆ ಗಗ್ಗರ ಸೇವೆ ನಡೆಸಿದ್ರೆ ಹೇಗಿರಬೇಡ. ಹೌದು, ಇಂತಹುದೇ ಒಂದು ದೈವಾರಾಧನೆ ವೇಣೂರು ಸಮೀಪದಲ್ಲಿರುವಂತಹ ಬರ್ಕಜೆ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದಿದೆ. ಏಕಕಾಲದಲ್ಲೇ 9 ಗುಳಿಗನಿಗೆ ಗಗ್ಗರ ಸೇವೆ ನಡೆದಿದೆ. ಇದೊಂದು ವಿಶೇಷ ಕಾರ್ಯಕ್ರಮ ಕೂಡ ಆಗಿತ್ತು. ಬೆಳ್ತಂಗಡಿ ತಾಲೂಕಿನ ಬರ್ಕಜೆ ಕ್ಷೇತ್ರದಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಿಯ ಧೂತನಾಗಿ ಗುಳಿಗ ನೆಲೆಸಿದ್ದು, ಇಲ್ಲಿ ನಡೆಯುವಂತಹ ವಾರ್ಷಿಕ ಉತ್ಸವದಲ್ಲಿ ನವಧೂತನಾಗಿ ಭಕ್ತರಿಗೆ ಈ ದೈವ ದರ್ಶನವನ್ನ ನೀಡ್ತಾನೆ. ಗಗ್ಗರ ಸೇವೆಯ ಸಂದರ್ಭದಲ್ಲಿ ಬರೋಬ್ಬರಿ 9 ಗುಳಿಗನ ಅಬ್ಬರ ನೋಡಿ ಭಕ್ತರು ಅಚ್ಚರಿ ವ್ಯಕ್ತಪಡಿಸಿದ್ರು. ಈ ಬರ್ಗಾಜದಲ್ಲಿ 9 ಕ್ಷೇತ್ರಪಾಲ ಅಂತ ಭಾರಿ ವಿಶೇಷ ಒಂದು ಕ್ಷೇತ್ರ ಅಂದರೆ ಬರ್ಗಾಜದ ಕ್ಷೇತ್ರ ಅಂದರೆ ತುಂಬ ಭಕ್ತರು ಇಲ್ಲಿ ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ಒಂದು ಕಲೆಯ ಕಾರ್ಮಿಕ ಆ ದುರ್ಗಾ ಪರಮೇಶ್ವರಿಯವರು ಆಗಲಿ, ಹಾಗೆ ಈ ಕ್ಷೇತ್ರದಲ್ಲಿದ್ದಂಥ ಗುಳಿಗ, ಈ ಕ್ಷೇತ್ರದಲ್ಲಿಂದು ಕಲೆಯ ಕಾರ್ಮಿಕ ಉಂಟು. ಆ ಕಲೆಯ ಕಾರ್ಮಿಕದಿಂದ ಈ ಕ್ಷೇತ್ರಕ್ಕೆ ಬಂದು ಯಾವುದೇ ಒಂದು ಕಷ್ಟ ಅಂತ ಬಂದರೆ ಆ ಕಷ್ಟ ಎಲ್ಲ ಪರಿಹಾರ ಮಾಡಿ ಅವರದು ಒಂದು ಇಷ್ಟಾರ್ಥದ ದಾರಿಯನ್ನು ತೋರಿಸ್ತಾರೆ ಎಂಬ ಧೈರ್ಯದಿಂದ ಈ ಒಂದು ಕ್ಷೇತ್ರಕ್ಕೆ ಬಂದು ಆ ಉಳ್ಳಾಲ್ದಿಯ ಕ್ಷೇತ್ರಕ್ಕೆ ಬಂದು ಆ ಸಾವಿರಾರು ಭಕ್ತರು ಮನೆಗೆ